ಅನಾರೋಗ್ಯದಿಂದ ಬಳಲ್ತಾ ಇರುವ ಉಡುಪಿ ಜಿಲ್ಲೆಯ ಪಂದುಬೆಟ್ಟು ನಿವಾಸಿ ತೇಜಾವತಿಯ ಮನೆಗೆ ಉಡುಪಿ ಬಿಲ್ಲವ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷ ಪ್ರವೀಣ್ ಪೂಜಾರಿ ತಂಡ ಭೇಟಿ ನೀಡಿ ಸಹಾಯ ಹಸ್ತ ಚಾಚಿದ್ರು. ಈ ವೇಳೆ ಮನೆ ಮಂದಿ ಅನುಭವಿಸುವ ತೊಂದರೆಗಳ ಬಗ್ಗೆ ಅವರು ಮಾಹಿತಿ ಪಡೆದುಕೊಂಡರು. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಮುಂದಿನ ದಿನಗಳಲ್ಲಿ ಚಿಕಿತ್ಸೆ ಮತ್ತು ಮನೆ ಸರಿಪಡಿಸುವ ಕಾರ್ಯಕ್ಕೆ ದಾನಿಗಳು ಮತ್ತು ಸಮಾಜದ ಬಾಂಧವರು ಕೈಜೋಡಿಸಬೇಕಾಗಿದೆ. ಈ ಕುಟುಂಬದ ಜೊತೆ ನಾವೆಲ್ಲರೂ ನಿಂತು ಧೈರ್ಯ ತುಂಬುವ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿದರು. ಈ ಸಂದರ್ಭ ಬಿಲ್ಲವ ಯುವ ವೇದಿಕೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಾಣಿಗಳ ಸಂಗ್ರಹ ಮತ್ತು ಏನನ್ನು ಸಹಾಯ ಮಾಡ್ಕೊಂಡು ಉಡುಪಿ ಜಿಲ್ಲಾ ಬಿಲ್ಲವ ವೇದಿಕೆ ಒತ್ತಿದ್ದು ಈಗಿಂತ ಒಂದು ಎಲ್ಲ ಸಹಾಯ ಸಹಾಯ ಸಮಾಜ ತಿರುಪದ ವೇದಿಕೆ ಉಡುಪಿಯ ಪಂದುಬೆಟ್ಟು ನಿವಾಸಿ ತೇಜಾವತಿಯವರು ಉಡುಪಿ ಜಿಲ್ಲಾ ಬಿಲ್ಲವ ವೇದಿಕೆ ಮನವಿ ಮಾಡ್ತಾರೆ. ನಮಗೆ ಒಂದು ಸಹಾಯಸ್ತ ಮಾಡಿ, ನಮ್ಮ ಒಂದು ಸ್ಥಿತಿ ಭಾಳಷ್ಟು ಹದಗೆಟ್ಟಿದೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ನಮ್ಮ ಬಿಲ್ಲವ ಯುವ ವೇದಿಕೆ ತಂಡ ಅವರ ಮನೆಗೆ ಒಂದು ಭೇಟಿ ನೀಡಿ ಅವರ ಒಂದು ಆ ಮನೆಯ ಪರಿಸ್ಥಿತಿ ಮತ್ತು ಅವರ ಆರೋಗ್ಯದ ಸ್ಥಿತಿಗಳನ್ನೆಲ್ಲ ನೋಡಿದಾಗ ನಮಗೆ ಬಹಳ ದುಃಖವಾಯಿತು. ನಂತರ ನಾವು ಸಮಾಜದ ಕೆಲವು ದಾನಿಗಳನ್ನು ಭೇಟಿಯಾಗಿ ಅವರಲ್ಲಿ ಸ್ವಲ್ಪ ಸಹಾಯಸ್ಥವನ್ನು ಚಾಚಿ ಅವರಿಗೆ ಇವತ್ತು ನಾವು ಸ್ವಲ್ಪ ಸಹಾಯಧನವನ್ನು ಮಾಡಿದ್ದೇವೆ. ಇವತ್ತು ತೇಜಾವತಿಯವರು ಆಮವಾದ ಎಂತಕ್ಕಂಥ ಒಂದು ಕಾಯಿಲೆಯಲ್ಲಿ ಬಳಲ್ತಾ ಇದ್ದಾರೆ. ಇಂಥ ಒಂದು ಕಾಯಿಲೆ ಭಾಳಷ್ಟು ವಿರಳವಾಗಿ ಬರ್ತಕ್ಕಂಥದ್ದು. ಇಂಥ ಕಾಯಿಲೆ ಬಂದು ಅವರ ಒಂದು ಮನೆಯಲ್ಲಿ ಅವರನ್ನು ನೋಡಿಕೊಳ್ಳಲಿಕ್ಕೆ ಯಾರೂ ಇಲ್ಲ ಮತ್ತು ಅವರ ತಾಯಿಯನ್ನು ನೋಡಿಕೊಳ್ಳಲಿಕ್ಕೆ ಯಾರೂ ಇಲ್ಲ. ಅಂಥ ಒಂದು ಪರಿಸ್ಥಿತಿ. ಇವತ್ತು ಅವರ ಮನೆಗೆ ನಾವು ಭೇಟಿ ನೀಡಿದಾಗ ಅವರ ಒಂದು ಆ ಮನೆಯ ಪರಿಸ್ಥಿತಿಗಳನ್ನು ನೋಡಿದಾಗ ಬಹಳ ಒಂದು ಬೇಸರ ಆಗ್ತದೆ. ಇಷ್ಟು ದೊಡ್ಡ ನಮ್ಮ ಸಮಾಜ ಇದೆ, ಇಷ್ಟು ದೊಡ್ಡ ಎಲ್ಲರಿದ್ದೇವೆ ನಾವು, ಆದರೆ ನಾವು ಇಂಥದ್ದಲ್ಲಿ ಮುಂದೆ ಬಂದು ನಾವು ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಇದನ್ನೆಲ್ಲರೂ ಗಮನಿಸಿ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಇವರಿಗೆ ಸಹಾಯಸ್ಥವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕೆಂತ ಹೇಳಿದರೆ ಇವತ್ತು ನಾವು ಸಹಾಯಸ್ಥ ಮಾಡದಿದ್ದರೆ ಆ ಕುಟುಂಬದ ಒಂದು ಪರಿಸ್ಥಿತಿ ಬಹಳ ಒಂದು ಹದಗೆಡ್ತಕ್ಕಂಥ ಸಂದರ್ಭವಿದೆ. ಆದ್ದರಿಂದ ನಾವು ಇವತ್ತು ನಮ್ಮ ಉಡುಪಿ ಬಿಲ್ಲವ ವೇದಿಕೆ ಬಂದು ಇವತ್ತು ನಮ್ಮಿಂದ ಆಗ್ತಕ್ಕಂಥ ಒಂದು ಸಹಾಯವನ್ನು ನಾವು ಅವರಿಗೆ ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ಇನ್ನಷ್ಟು ಸಹಾಯ ಮಾಡಲಿಕ್ಕೆ ನಮ್ಮ ವೇದಿಕೆ ಕೂಡ ಅವರೊಟ್ಟಿಗೆ ಇರ್ತದೆ ಅಂತ ಹೇಳಿ ಅವರಿಗೆ ಇವತ್ತು ಆಶ್ವಾಸನೆಯನ್ನು ನಾವು ಇವತ್ತು ಕೊಟ್ಟಿದ್ದೇವೆ.